ಉಡುಪಿ ನಗರದ ಸರ್ವಿಸ್ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಚಿತ್ತಾರ ಹೋಟೆಲ್ ಉದ್ಘಾಟನೆಗೊಂಡಿದೆ. ಕೃಷ್ಣನಗರಿ ಉಡುಪಿಯ ಜನತೆಗೆ ಮತ್ತು ದೂರದ ಊರಿನಿಂದ ಆಗಮಿಸುವ ಪ್ರವಾಸಿಗರಿಗೆ ಅನುಕೂಲವಾಗುವಂತೆ ನಗರದ ಹೃದಯ ಭಾಗದಲ್ಲಿ ಚಿತ್ತಾರ ಕಂಫರ್ಟ್ಸ್ ನಿರ್ಮಾಣವಾಗಿದೆ. ಸುಮಾರು 100 ರಿಂದ 150 ಜನ ಸೇರಿ ಕಾರ್ಯಕ್ರಮ ನಡೆಸಲು ಯೋಗ್ಯವಾದ ಪಾರ್ಟಿ ಹಾಲ್, ಸುಮಾರು 15 ರಿಂದ 25 ಮಂದಿಯ ಮೀಟಿಂಗ್ ನಡೆಸಲು ಸಣ್ಣ ಹಾಲ್ ನಿರ್ಮಿಸಲಾಗಿದೆ. ವಿಐಪಿ ಅತಿಥಿಗಳಿಗೆ ಅತ್ಯಾಧುನಿಕ ರೀತಿಯ ಸೂಟ್ ರೂಮ್ ಹಾಗೂ ಡಿಲಕ್ಸ್ ರೂಮ್ಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಜೊತೆಗೆ ವಿವಾನ್ ಎಂಬ ಶುದ್ಧ ಸಸ್ಯಾಹಾರಿ ಹೋಟೆಲ್ ಅನ್ನು ತೆರೆಯಲಾಗಿದ್ದು, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉತ್ತರ ಭಾರತ ಶೈಲಿಯ ಅಡುಗೆಗಳನ್ನು ತಯಾರಿಸಿ ಗ್ರಾಹಕರಿಗೆ ರುಚಿಯಾದ ಉತ್ತಮ ಗುಣಮಟ್ಟದ ಆಹಾರವನ್ನು ನೀಡುತ್ತಿವೆ. ಮುಂದಿನ ದಿನಗಳಲ್ಲಿ ತುಳುನಾಡಿನ ಸಂಸ್ಕೃತಿ ಮತ್ತು ಕೊಂಕಣಿ ಶೈಲಿಯ ಎಲ್ಲಾ ತಿಂಡಿ ತಿನಿಸುಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡಲಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯರಾದ ಎಜಿ ಕೊಡ್ಗಿ, ಶಾಸಕ ರಘುಪತಿ ಭಟ್, ಮನೋಹರ್ ಶೆಟ್ಟಿ, ಯಶ್ಪಾಲ್ ಸುವರ್ಣ, ಚಿತ್ತಾರ ಕಂಫರ್ಟ್ಸ್ನ ಮಾಲೀಕರಾದ ಗೋಪಿನಾಥ್ ಕಾಮತ್, ಅರ್ಜುನ್ ಕಾಮತ್, ಆರ್ಜನಿ ಕಮ್ಯುನಿಕೇಶನ್ನ ಸಂಜಯ್ ಪ್ರಭು, ಕೋಟೇಶ್ವರ ಶ್ರೀಧರ್ ಕಾಮತ್, ಪ್ರಶಾಂತ್ ಬಾಳಿಗ, ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಗಿ, ಆನಂದ್ ಸುವರ್ಣ, ಬಾರ್ಕೂರು ಶಿವರಾಮ್ ಶೆಟ್ಟಿ, ವಿಠಲ್ ಶೆಟ್ಟಿ, ಶೇಡಿಕೋಡಿ ಮುಂತಾದವರು ಉಪಸ್ಥಿತರಿದ್ದರು. ಉಪ್ಪಾರಪುರದ ಹತ್ತಿರ ತಕ್ಕೆಬಾಳದ್ದು ಕನ್ನಹಳ್ಳಿ ಅಲ್ಲಿ ನಾವು ಕೃಷಿ ಉದ್ಯಮ ಮೂಲತಃ ನಮ್ಮ ಹಿರಿಯವರು ಸ್ಟಾರ್ಟ್ ಮಾಡಿದ್ರು. ಅದರ ಮೇಲೆ ತುಂಬ ಬಸ್ ಉದ್ಯಮ, ಹಾಗೆ ಅಕ್ಕಿ ಗಿರಣಿ, ಹಾಗೆ ಬರ್ತಾ ನಮ್ಮ ಈ ಗೇರು ಬೀಜ ಉದ್ಯಮವನ್ನು ಪ್ರಾರಂಭಿಸಿದ್ದೆವು ನಮ್ಮ ಹಿರಿಯವರು. ಈಗ ಸುಮಾರು ಒಂದು 10-15 ಗೇರು ಬೀಜ ಉದ್ಯಮ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದಲ್ಲಿ ಸಹ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ದೇವರ ಈ ಒಂದು ಕೃಪೆಯಿಂದ ಒಳ್ಳೆಯ ರೀತಿಯಲ್ಲಿ ನಮ್ಮ ಈ ಉದ್ಯಮ ನಡೀತಾ ಉಂಟು. ನಮ್ಮ ಸಂಸ್ಥೆ ಚಿತ್ತಾರ ಕಂಫರ್ಟ್ಸ್ ಅನ್ನೋದರಲ್ಲಿ ನಮ್ಮದು 20 ರಿಂದ 30 ಹವಾನಿಯಂತ್ರಿತ AC ರೂಮ್ಗಳನ್ನು ನಮ್ಮ ಗ್ರಾಹಕರಿಗಾಗಿ ಒಳ್ಳೆಯದೊಂದು ಸರ್ವಿಸ್ ಮೋಟಿವ್ ಗುರಿ ಇಟ್ಕೊಂಡು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮಲ್ಲಿ ಇಲ್ಲಿ ಸಸ್ಯಾಹಾರಿ ಅಂದರೆ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್ ಅಂತ, ಮತ್ತು ಒಂದು ಸಣ್ಣದೊಂದು ಪಾರ್ಟಿ ಹಾಲ್ ಆಗುವಂತಹ 100 ರಿಂದ 150 ಕೆಪಾಸಿಟಿ, ಮತ್ತು ಅದಕ್ಕೆ ಬೇಕಾಗುವಂತಹ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬೇಸ್ಮೆಂಟ್ ಪಾರ್ಕಿಂಗ್ ಮತ್ತು ಇಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಗುರಿಯರೇ, ಗೋಪಿನಾಥ್ ಕಾಮತ್ ಅವರೇ, ಅವರ ಬಂಧುಗಳೇ, ಬಹುಶಃ ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಅಂದರೆ ಉಡುಪಿ. ಇವತ್ತು ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿ, ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ರಂಗದಲ್ಲಿ ಕ್ರಾಂತಿ ಮಾಡಿದ ಊರು ನಮ್ಮ ದಕ್ಷಿಣ. ಇವತ್ತು ಅತಿ ವೇಗದಲ್ಲಿ ಬೆಳೆಯುತ್ತಿರುವ ಈ ಉಡುಪಿಗೆ